ಜಿಲ್ಲೆಯಲ್ಲೊಂದು ವಿಶಿಷ್ಟ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ವರಂಗ ಗ್ರಾಮದ ಕಲ್ಲಬಸದಿಯಲ್ಲಿರುವ ನೇಮಿನಾಥ ಸ್ವಾಮಿ ಪದ್ಮಾವತಿಯ ಮನೆಗೆ ಜೈನ ಸಮುದಾಯದ ಭಕ್ತರು ದೀಪಾವಳಿಯ ಬೆಳಕಿನ ಹಬ್ಬದಲ್ಲಿ ತಾವೇ ಕೈಯಾರೆ ಬೆಳೆದ ತರಕಾರಿ, ಹಣ್ಣು, ಹಂಪಲುಗಳನ್ನು ದೇವರಿಗೆ ಸಮರ್ಪಿಸಿ ಸಾಂಪ್ರದಾಯಿಕ ದೀಪಾವಳಿ ಆಚರಿಸಿದ್ದಾರೆ. ಈ ಸಂಪ್ರದಾಯಕ್ಕೊಂದು ಇಂಟ್ರೆಸ್ಟಿಂಗ್ ಕಹಾನಿ ಇದೆ. ಅದೇನೆಂದ್ರೆ, ವಾಮನ ಅವತಾರದಲ್ಲಿ ವಿಷ್ಣು ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ತಳ್ಳಿದ್ದ. ಅದಾದ ಬಳಿಕ ಬಲಿಚಕ್ರವರ್ತಿ ದೀಪಾವಳಿ ಸಮಯದ 3 ದಿನಗಳ ಕಾಲ ಈ ಭೂಮಿಗೆ ಬರುತ್ತಾನೆ ಎಂಬ ನಂಬಿಕೆ ಇದೆ. ಹೀಗಾಗಿ ಭೂಮಿಗೆ ಬರುವ ಬಲೇಂದ್ರನನ್ನ ಜೈನ ಸಮುದಾಯ ದೀಪ ಬೆಳಗ್ಗೆ ತಮ್ಮ ಭೂಮಿಯಲ್ಲಿ ತಾವೇ ಬೆಳೆದ ಹಣ್ಣು, ತರಕಾರಿ, ಹೂವು ತಟ್ಟೆಯಲ್ಲಿಟ್ಟು ಅರ್ಘ್ಯ ಕೊಡುವ ಮೂಲಕ ಬಲೇಂದ್ರನನ್ನ ಬರಮಾಡಿಕೊಳ್ಳುತ್ತಾರೆ. ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಈ ವಿಶಿಷ್ಟ ಸಂಪ್ರದಾಯ ಈಗಲೂ ಕಾಣಬಹುದಾಗಿದೆ.